20ನೇ ವರ್ಷದಲ್ಲಿ ನಾವು ಮಾಡಿದ ಕಾರ್ಯಕ್ರಮ ಮತ್ತೆ ಪಬ್ಲಿಸಿಟಿಯ ನಂತರ ಈಗ ಕಳೆದ ವರ್ಷದಿಂದ ನಮಗೆಲ್ಲ ಬೇಟೆಯವರು ಬರ್ತಾ ಇದ್ದಾರೆ. ಅದು ಏನಾಗಿದೆ ಅಂತ ಹೇಳಿದ್ರೆ ಅದು ಎರಡು ಉದ್ದೇಶದಲ್ಲಿ ಅಲ್ಲಿಗೆ ಮಾಡಿ ಪುತ್ತೂರು ದಸರಾ ಪುತ್ತೂರು ಬಿಟ್ಟು ಹೋಗ್ಲಿಲ್ಲ. ಅದು ಇಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಅದೊಂದು ಚೌಕಟ್ಟಲ್ಲಿ ಮಾತ್ರ ಇತ್ತು. ನಮಗೆ ಅಲ್ಲಿ ಇಡೀ ಗ್ರಾಮಾಂತರದ್ದು ಮತ್ತು ಇಲ್ಲಿಯ ಜನರು ಸೇರಿ ಈಗ ಅಲ್ಲಿಗೆ ಕಾರ್ಯಕ್ರಮಕ್ಕೆ ಬರುವವರಿಗೆ ಎಲ್ರಿಗೂ ಗೊತ್ತುಂಟು. ನಮಗೆ ಈಗ 2 ವರ್ಷದಿಂದ ಅಲ್ಲಿ ಕಾರ್ಯಕ್ರಮದಲ್ಲಿ ಜನ ಜಾಸ್ತಿ. ಡೈಲಿ ಮಧ್ಯಾಹ್ನ ಒಂದು 350-400 ಜನಕ್ಕೆ ಅನ್ನದಾನ ಆಗ್ತದೆ. ರಾತ್ರಿ ಒಂದು 500-600 ಜನಕ್ಕೆ ಅನ್ನದಾನ ಆಗ್ತದೆ. ದಸರಾ ಮೆರವಣಿಗೆ ಇಲ್ಲ, ಆ ಮಟ್ಟಕ್ಕೆ ನಾವು ಇದು ಮಾಡಲಿಲ್ಲ. ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ ಆ ಮಟ್ಟಕ್ಕೆ ನಾವು ಕಲೆಕ್ಷನ್ಗೆ ಹೋಗ್ಲಿಲ್ಲ. ಈ ಒಂದು ಪುತ್ತೂರು ದಸರಾ ಅಂತ 25 ಇದು ನಾವು ಓಪನ್ ಆಗಿ ಮಾತಾಡೋದು, ಒಂದು 25 ಲಕ್ಷ ಕಲೆಕ್ಷನ್ ಮಾಡ್ತಿದ್ರೆ ಮಂಗಳೂರು ದಸರಾದ ಡಬಲ್ ಇಲ್ಲಿ ಮಾಡ್ತಿದ್ದೇವೆ. ಬಟ್ ನಾವು ಕಲೆಕ್ಷನ್ಗೂ ಇನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ ಅಂತ. ಮೊದಲಿನ ಹಾಗೆ ಮಾಮೂಲು ಒಂದು 500 ರೂಪಾಯಿ ಡೊನೇಷನ್ ಕೊಡುವವರು ಕೊಡ್ತಾ ಇದ್ದಾರೆ, ಅದಂತೆ ಕೊಡೋದು ಒಂದು ಸಣ್ಣ ಮಟ್ಟದಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದೇವೆ. ನಮ್ಮ ಪ್ಲಾನ್ ಏನಿದ್ರು 25ನೇ ವರ್ಷದ ನಂತರ ಅದನ್ನು ಮುಂದುವರಿಸಿ. 25 ಎಷ್ಟು ವರ್ಷ ಆಯ್ತು ಸಂಪೆದಲ್ಲಿ ನಾವು 16ನೇ ವರ್ಷಕ್ಕೆ ಸಂಪೆ 16 ಅಂದ್ರೆ 5ನೇ ವರ್ಷ. ಮತ್ತೆ ಇಲ್ಲಿ ನಮಗೆ ಏನು ಅಂತ ಹೇಳಿದ್ರೆ ಇಲ್ಲಿ ಇರುವಾಗ ದಸರಾ ನಾಡ ಹಬ್ಬ ಆಗ್ತಾ ಇತ್ತು ಆಚೆಯಿಂದ, ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.